ಪಂಡದ ಆಂಜನ ಇದೆ ಗಂಟೆ ನೋಡ ಕರೆಕ್ಟ್ ಪದ್ರಡೆ ಇರುವ ಒಂದು ತೋಜುಂಡು ಅಂಜನೆ ಪಿದೈ ಪಿರಿ ಪಿರಿ ಬರ್ಸ ಬರೋದಿತ್ತು ನಿತ್ಯ ಚೂರು ಉಂತುದುಂಡು ಬೊಲ್ಪುಡ್ದು ಕೂಡ ಇರ್ಲೇ ಸುರಾತನು ಬರ್ಸ ಆ ರೀತಿ ಬರ್ಸ ಬರೋದುಂಡು ಅಂದ್ರೆ ನಮಗೆ ನೀ ರ್ಯಾಂಡಮ್ ಅದು ಪಾತಿರ್ಕ ಅಂಜನೆ ನಮ್ಮ ಫಸ್ಟ್ ಇದಾಯ್ತು ಅನ್ಬೇಕು ಬಂಡ ಈ ವಾರದ ಕೆಲವು ಮೂವಿ ಟ್ರೈಲರ್ ಅಂತ ತೂಕ ಫ್ರೆಂಡ್ಸ್ ಬಲೆ ಸುಮಾರು ಟ್ರೈಲರ್ ಬಂದ ತೂಯರ ಬಾಕಿ ಉಂಟು ತೂಕ ಫ್ರೆಂಡ್ಸ್ ಅಂಚನೆ ಕುಳು ಒಂದು ನಿಕ್ಲು ಪೂರ ಎಂಚೋಲ್ಲರ್ ಬಂಡದ ಕಮೆಂಟ್ ಇದ್ರ ಪನ್ಲೆ ಅಂಚನೆ ಈ ಯೂಟ್ಯೂಬ್ ಲೈವ್ ಈ ತೂಲು ಲೈವ್ ಪೂರ ಶೇರ್ ಮಂತ್ಬಿಡ್ಲೆ ಯೂಟ್ಯೂಬ್ಗೆ போய் ಯೂಟ್ಯೂಬ್ಗೆ போய் ಅಂಜು ಪವನ ಕುಳ್ಳು ಮಾರ ಯಾಂತ ಫಸ್ಟ್ ಟ್ರೈಲರ್ ಕನ್ನಡ ಟ್ರೈಲರೇ ಸುರಾನ್ಕ ನಮಗೆ ಮೂವಿದೆ ಈ ರ್ಯಾಂಡಮ್ ಪಾತಿರ್ಕ ಎಂಚೊಲ್ಲರು ಮಾತಿರ್ಲ ಎಂಚೊಲ್ಲರು ಪಂಡದ ಕಮೆಂಟ್ ಇದ್ರು ಪಂಡ್ಲೆ ನಿಕ್ಲು ಹೊರಡು ಬರ್ಸ ಪೂರ ಎಂಚೊಂಡು ಪಂಡದಕ್ಕೆ ಪಂಡ್ಲೆ ಪೂರ ಪಂಡ್ಲೆ ಬೆಂಗಾಡೀಸ್ ಫಸ್ಟ್ ನಮ್ಮ ಧ್ರುವ ಸರ್ಜನ ಕೇಡಿ ಟ್ರೈಲರ್ದು ಪೋಯಿ ಎಂಚೊಂಡು ಕೇಡಿ 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 ವಾಟೆ ಕೇಡಿ ಭಯಂಕರ ಕೇಡಿ 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 ಮ್ಯೂಸಿಕ್ ಇರೋ ಮ್ಯೂಸಿಕ್ ಗೊತ್ತಂಗ skip ಅಂಚನೆ ಎಂಚೊಲ್ಲ ಕಮೆಂಟ್ ಇರ್ತಿರಪ್ಪನೆ ಪಾತ್ರ ಸುಮಾರು ಪಾತ್ರಗಳು ನಿಮಗೆ ಕಮೆಂಟ್ ಮಾಡ್ತಿರೋ ಮಾತಾಡಿ ಎಲ್ಲ ಬರ್ತಿದ್ದೀರಿ ಬರುವರು ಬರ್ತೀರಿ ಆಯ್ ಅಣ್ಣ ನಮಸ್ಕಾರ ಎಂಚೊಲ್ಲಾರ ಏರ್ ಪಂದ್ ಬನ್ನೆ ಲೈವ್ ಕಮೆಂಟ್ ಇಟ್ಟು ಬನ್ನೆ பதிமூணு ஜன வந்தேரு ஆயன் ஆயன் லைவ் கமெண்ட் அப்ளே சுமார் ஜன பேர் பல்லே சொல்றாரு ஏன் பார்த்தவன லாங்குவேஜ் வந்துட்ட லாங்குவேஜ் ஏன் பார்த்தவன ತುಳು ನಾಡು ತುಳು ಭಾಷೆ பார்த்தವನ ಮೆಸ್ ಕನ್ನಡ ಲೆಕ್ಕ ಮುಂದೆ ಬಂದ್ರೆ ಕನ್ನಡ ಮಾತಾಡ್ತಾರೆ ಹೇಗಿದ್ದೀರಿ 21 ಜನ ಬಂದ್ರು ಬನ್ನಿ 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 ಬೇಗ ಬನ್ನಿ ನೀವು ಲೈವ್ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಬೇಗ ಬೇಗ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡುವ ಒಳ್ಳೆದು ಎಲ್ಲರೂ ಕಮೆಂಟ್ ಮಾಡ್ತಾರೆ ರಪ್ಪ ಕಮೆಂಟ್ ಮಾಡಿ ಊಟ ಆಯ್ತಾ 12:30 1 ಗಂಟೆ ಆಗ್ತದೆ ಕೆಲವರು ಮನೇಲಿ 12:30ಗೆ ಊಟ ಮಾಡ್ತಾರೆ ಒಣತು എന്നെ പുതിയ അശ്വത് ജി പണ്ടത് എന്നെ ഊരു കാസർഗോഡ് ഫ്രണ്ട്സ് അർപ്പണ കൂടെ ಟ್ರೈಲರ್ ರಿಯಾಕ್ಷನ್ ಮಾಡ್ಬೇಕ ಇದು ಫೀಲ್ ಬೇರೆ ಮಾರ ಈ ಸಾಂಗ್ ಏತ್ ಕೆಪಿ ಅವರಲ್ಲ ಐನ ಫೀಲ್ ಹೋಗ್ಬಿಟ್ಟು ಬಲೆ ಪೂರ ವಿಡಿಯೋ ಪೂರ ಶೇರ್ ಮಾಡ್ಬಿಳೆ ಅಂಜನೆ ಈ ಸೊಂಡ ಭರತನಾಟ್ಯ ಪೂರ ಎಂಚೊಳ್ಳಾರು ಕಮೆಂಟ್ ಇರ್ತಾರೆ ಬಲ್ಲೆ ನಾನು ನಮ್ಮ ಟ್ರೈಲರ್ ರಿಯಾಕ್ಷನ್ ಮಾಡ್ಬೇಕು ಫಸ್ಟ್ ನಮ್ಮ ಕನ್ನಡದ പോയി ಕನ್ನಡ ಕೇಡಿ ಅವರ ತೂತೆ ನಮ್ಮ ಕೇಡಿ ಅವರ ಮಾಡ್ಬೇಕು ಕೇಡಿ ಎಂಚೊಂಡು ಕೇಡಿ ಎಂಚೊಂಡು ಮಾರ್ಟಿನಿ ಟ್ರೈಲರ್ ಎಡ್ಡೆ ಎತ್ತಂಡು ಮೂ ಎಡ್ಡೆ ಅಂಡ್ ಎಂಚೊಂಡು ಕೇಡಿ ಅದಕ್ಕ
మళ్ళీ పడక అంతులే ఫస్ట్ మళ్ళా కత్తి ಕತ್ತಿ ಅಂತ ಕತ್ತಿ ನಿಕ್ಲೆಗೆ ಕೇಡಿ ಮೂವಿದ ಟ್ರೈಲರ್ ಎಂಚೆತ್ತಿನ ಪಂಡದು ಟ್ರೈಲರ್ ಟೀಸರ್ ಎಂಚೆತ್ತಿನ ಆ ಟ್ರೈಲರ್ ದಂಜನೆ ಉಂಡು ಇದು 2 ನಿಮಿಷ 10 ನಿಮಿಷ ಉಂಟು ಸೆಕೆಂಡ್ ಉಂಟು ಟ್ರೈಲರ್ ದಂಜನೆ ಉಂಡು ಅವು ಎಂಚೆತ್ತಿನ ಅನ್ನೋದು ಕಮೆಂಟ್ ರೀತಿ ಪಂಡ ಸರಿ ಅಂಟ ಅವು ನೆಟ್ ಅದಂಟ ಆ ಫ್ರೆಂಡ್ಸ್ ಈ ಕೇಡಿತ ಈ ಧ್ರುವ ಸರ್ಜನ ಮೂವಿದ ಟ್ರೈಲರ್ ಪೂರ ಸೂಪರ್ ಕಿಟು 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 ಅದು ಪುಂಡು ಬಂಗಾರ ದಂಜನೆ ಪುಂಡು ಥಿಯೇಟರ್ಗೆ ಬಂದಾಗನೇ ಗೊತ್ತಪ್ಪ ನಾನ ನೆಕ್ಕ ಚೂರು ಧ್ರುವ ಸರ್ಜನ ಮಿತ್ತದಲ್ಲಜ್ಜಿ ಪ್ರೇಮ್ ನ ಮಿತ್ತು ಚೂರು ಧೈರ್ಯ ಉಂಡು ಈತೊಂಡ ಮೂವಿ ಎಟ್ಟೆ ಮಾಂತಿಜೆ ಧ್ರುವ ದೇವಿಲಾನ ತೊಂದರೆ ಜ್ವರ ತೂವಳಿ ಬುಕ್ಕ ಜದು ನೋತಿಜಿ ತುಕ ಟ್ರೈಲರ್ ಸಿನಿಮಾಟೋಗ್ರಾಫ್ ಸೂಪರ್ ಉಂಟು ಫ್ರೆಂಡ್ಸ್ ಈ BGM ಉಂಡು ನೆಟ್ಟಂಜಿ ನೆಟ್ ಕೇಂದ್ರ ಹೋಗುತ್ತೆ ಆ BGM ಆ ದೀವಿ ನಾನು ಫೀಲ್ ಬರ್ಪುಂಡು ಐಟ್ಲಂಜಿ ಈ ರೀತಿದೇ ಒಂಜಿ BGM ಉಂಡು ನಮ್ಮ ಪ್ರೇಮ್ನ ಮೂವಿ ಸೂಪರ್ ಶಿವರಾಜ್ ಆಯ್ ಇಂದು ಪ್ರೇಮ್ನ ಮೂವಿದ ಮ್ಯೂಸಿಕ್ ಸೂಪರ್ ಕಿಡು ಅದು ಫ್ರೆಂಡ್ಸ್ ಕೇಳಿ ora tutte andala tutte neanche ನಾನು ಇದು ರಾಯಪುರ ಹೊರನಟ್ಟಿ ಕಬಡ್ಡಿ ಹೊರನಟ್ಟಿ ನೆಕ್ಸ್ಟ್ ಸಂಜಯ್ ದತ್ಗೆ ಎಡ್ಡ ಒಂದು ಕ್ಯಾರೆಕ್ಟರ್ ಹೊಡ್ತಾರ ತೋಜೋಣ ಅಂತ ತೋಜುಂಡು ತೋಣ ಬ್ಲ್ಯಾಕ್ ಕಟ್ KGF ಕಟ್ಟು ಅನ್ನ ಜನ ಅಂದು ಬೋರ್ಚಾಣ ಅಂದು ಶಿವದ ರುದ್ರಾಟ ಅಂದು ಬೋರ್ಚಾಣ ಅಂದು ಥಿಯೇಟರ್ ಮಜೆ DOP ಅರ್ಜುನ್ ಜನಿ ಏರ್ ಮತ್ತಾರೆ ಇಂಡಿಯಾ ಅವು ಐಟರ್ ಲ್ಯಾಂಗ್ವೇಜ್ ಚೇಂಜ್ ಆಗ್ತದೆ ಅಂಚ ಅದಾಗ ಲಾಸ್ಟ್ ಕಾಂತರ ಮರಲ ಕ್ಯಾರೆಕ್ಟರ್ ಕಮ್ಮಿಂಗ್ ಸೂನ್ ಏಪೋರ್ಟ್ ನೆಕ್ಸ್ಟ್ ತಿಂಗಳು ರಿಲೀಸ್ ಆಗುತ್ತೆ ನಾವು ಎಕಡೆ ಪಂಡಂಚನಿ ಪ್ರೇಮ್ ಮೂವಿ ಇಚ್ಚ ಆ ಡೈರೆಕ್ಟ್ ನಮ್ಮ ಮೂವಿ ಸೂಪರ್ ಸಾಂಗ್ ಬರ ಸೂಪರ್ ಅದು ಟ್ರೈಲರ್ ಕಟ್ಟಿಂಗ್ ಬರೋ ಕಿಟು ಅದು ಪುಟ್ಟು ಆಂಡ ಇಂದು ಥಿಯೇಟರ್ ಬಂಡಗಣೆ ಬೆಚ್ಚಾಪಣೆ ಇಂದು ಜಾಕಿ ಎರಡು ಸೀನ್ ಕೆಲವು ಸೀನ್ ಸೂಪರ್ ಉಂಡು ಥಿಯೇಟರ್ ಅಯ್ಯ ಥಿಯೇಟರ್ ಬಂದಾಗ ಎಂಚ ಮಂತುಪ್ಪೆ ಗೊತ್ತಾಗ್ತೈತ ಬೆಚ್ಚಾಪಣೆ ಮಂತುಪ್ಪೆ ಪ್ರೇಮ್ ಆ ದೀವಿಲ ಲಂಚನೆ ಭಯಂಕರ ಎಂತ 3 ಗಂಟೆ ಉಂಟು ಏನೋ ತೂತೆ ದೀಲನ್ ಅವಜಿ ಭಯಂಕರ ಒಂಜಿ ದೀಲನ್ ಮೂವಿ ಕೆಲವು ಸೀನ್ ಎಡ್ಡು ದಾಯ್ತ ಅಂತ ಹೇಳ್ತದೆ ಸಾಂಗ್ ಹೊರಡ್ಡು ಪ್ರೇಮನ ಮನ್ಪಂಚನೆ ಸಾಂಗ್ ಸೂಪರ್ ಕಿಡು ಸೂಪರ್ ಅದು ಪ್ರೇಮ್ ಮೂವಿ ನಾನಂಜುಂಡು ಅದು ಎಕ್ಕ ಅವು ಈ ವಾರ 17 ಮೇಲೆ ರಿಲೀಸ್ ಹೋಯ್ತು ಐನ ತೂಕ ಅವು ತುಯ್ಯರ್ ಏನವರ ತುಯ್ಯ ಅವು ಎಕ್ಕ ಎಂಚುಂಡು ಭೀಮ ಮೂವಿ ಇದು ಪರಂಕ್ಲು ದುನಿಯಾ ಜನ ಮೂವಿ ಅಂಚನೆ ಉಂಟು ತುಯ್ಯರ ನಮ್ಮ ಮೂವಿದ ಚೂರು ಮರಲು ಜಾಸ್ತಿ ಅಂದ್ರೆ ಮೂವಿ ಇನ್ನು ಸಾಂಗ್ ಎಟ್ಟಂಜಿ ಐಪು ಬರುತ್ತಂಡು ಬೆಂಗಳೂರು ಬಂಗಾರಿ ಸಾರಿ ಬೆಂಗಲ್ ಬಂಗಾರಿ ಸನತ್ ಕುಮಾರ್ ಯುವ ರಾಜ್ಕುಮಾರ್ ಎಂಜೊಂದು ತೂಕ ಎಂಜೊಲ್ಲ ಮಾತೆಲ್ಲ ಶೇರ್ ಮಾಡ್ಲೆ ಎಲ್ಲೆಲ್ಲ ಇವು ಮಲಗಾಲೆಲ್ಲ ಇವತ್ತು ಮನೆ ಇಸ್ಪೇಟು ಗುಂಪುನೇ ಎಕ್ಕ ಎಕ್ಕ ಲೆಕ್ಕ ಊರು ಹೊಡೆದು ಟ್ರೈಲ್ ಆಗೋಣ ತಂದು ಊರು ಹೊಡೆದು
ಹೆಚ್ಚದಾಗ್ಲಿತ್ತ ಬ್ಯಾಂಗ್ಳೂರ್ಗೆ ಹೋಗ್ನಾಗ್ಲು ಬೇರೆ ಬ್ಯಾಂಗ್ಳೂರ್ಗೆ ಹೋಗ್ನಾಗ್ಲಿ ಊರು ಹಿಡಿದು ಬ್ಯಾಂಗ್ಳೂರ್ಗೆ ಹೋಗ್ನಾಗ್ಲಿ ಕೆಲಸ ಮಾಡೋದು ಬ್ಯಾಂಗ್ಳೂರ್ಗೆ ನಮಗೆ ಲವ್ ಸೆಟ್ ಹಾಕೊಂಡು ಕತೆ ಗೊತ್ತಾಗ ಫ್ರೆಂಡ್ಸ್ ಲವ್ ಲಾಂಡ್ ಮದ್ಮೆ ಅಲ್ಲ ಬ್ಯಾಂಗ್ಳೂರು ಕ್ಯಾಬ್ ಡ್ರೈವರ್ ಆಗ ಅപ്പൊ ಈಗ ಅನ್ಸೋ ಒಂದು ಕತೆ ಬಿಡ್ಬೋದು ಹೋಗ್ತಾರೆ ಒಂದು ಆಯ್ತವನ್ನ ಗೊತ್ತೇನೆ ಅವನೇ ಡ್ಯಾನ್ ಕೆಲವು ಟ್ರೈಲರ್ ಬಿಡುದು ಗೊತ್ತಿದೆ ಎಕ್ಕ ಚರಣ್ ರಾಜ್ ಈ ರೀತಿಯ ಮೂವಿಗೆ ಅಂದ್ರೆ ಮ್ಯೂಸಿಕ್ ಭಯಂಕರ ಫ್ರೆಂಡ್ಸ್ ಭಯಂಕರ ಈ ಭೀಮ್ ಮಾಡಿರ್ತಾರ ಭೀಮ್ ಆ ಮೂವಿ ಮಲ್ಲತ್ತೊಂತಾರೆ ಕ್ಲೈಮ್ಯಾಕ್ಸ್ ಸೆಟ್ ಆಯ್ತಂಡು ಅಂಡ್ ಎಕ್ಕ ಓ ಆದಿತ್ಯ ನೆಟ್ ಸೋಲಿಸಿದು ಭಯಂಕರ ಕ್ಯಾರೆಕ್ಟರ್ ನೆಮ್ಮದಿ ಎಕ್ಕ ಎಕ್ಕ ಲಾಸ್ಟ್ ಶಾಟ್ ಬ್ಲಡ್ ಶಾಟ್ ಸೂಪರ್ ಜುಲೈ 18 ರಿಲೀಸ್ ಫ್ರೆಂಡ್ಸ್ 17 ಈ ವಾರ ರಿಲೀಸ್ ಆಲ್ ದ ಬೆಸ್ಟ್ ಆಕಾಟೆ ತೊಂದರೆ ಜೊರತು ಒಳ್ಳೆ ಮಾತ್ರ ಕತೆ ಗೊತ್ತಾಗ ಸೇಮ್ ಊರುಡಿ ಬರ್ಪಣ ಬ್ಯಾಂಗ್ಳೂರ್ ಹೊತ್ತು ವಿಲನ್ ಹಾಕ್ತಂತ ರೌಡಿ ಆಪ್ನಂತ ಕದಾಲಜ್ಜಿ ಬೇದ ಪಾತಿರ್ಕ ಫ್ರೆಂಡ್ಸ್ ಬಲೆ ಎಂಚೋಳ್ಳಾರ ಮಾತಿರಲ್ಲ ಅಚ್ಚ ಭಯಂಕರ ಕೇಸ್ ಅವನಲ್ಲ ವಾಡ್ ಕೇಸ್ ತನಿಖೆ ಒಂದೇ ಪಡ್ ಧರ್ಮಸ್ಥಳದ ಅವರ ಸಾಲ್ವ್ ಒಂಜಿ ಪರಿಹಾರ ತಿಕ್ಕದನ್ನ ಎಡ್ಡೆ ಎತ್ತನ ಸಾಂಗ್ ಒಂದಿನ ಅಪ್ಪ ಕ್ಲೈಮ್ ಬತ್ತು ಹಾಕೊಂಡು ಇತ್ತಂತ ಆ ಕ್ಲೈಮ್ ಬತ್ತನ ವಿಡಿಯೋ ರೀಲ್ಟ್ ಮುರಂದ ವಿಡಿಯೋ ರೀಲ್ಟ್ ಅದನ್ನು ತೋಜೊಂದು ಬೇತದೆಲ್ಲ ಉತ್ತರಾಖಂಡ ಆ ಒಂದು ಈ ಧನಂಜಯನ ಮೂವಿ ಸುಮಾರು ಬರೆಯರ ಬಾಕಿ ತುಳುಟು ಐತಲ್ಲ ಬತ್ತನು ತುಳು 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 ಮುರ್ಹಂಜಿ ಮೂವಿ ರಿಲೀಸ್ ಆಗ್ತದೆ ಧರ್ಮ ಚಾವಡಿ ಅವೆಂಚಂಡು ತೋಡು ಮುತ್ತೂದು ಜನ ಫ್ರೆಂಡ್ ಆಗಿ ಹೋಗ್ತಿರಿಗೆ ಅನ್ಪುಜಿ ಅವಾಗ ಒಪಿನಿಯನ್ ಯಾವಾಗ ನಾವು ತುಳು ಟೀಸರ್ ತುಳು ತುಳು ಆಯ್ತಾ ಬೆನ್ನಿ ಬೆನ್ನಿ ಫಸ್ಟ್ ಲುಕ್ ನಂದಿತ ಕನ್ನಡ ನಂದಿತ ಸ್ವೇಟ್ ತಮಿಳ ಲಾ 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 അത് മാറിസം ഇത് എഡുണ്ട് ഞാൻ കൊടുത്തിട്ട് സൂപ്പർ ട്രailer മാറിസം ഫാസ്റ്റിലാണ് വരുന്നില്ല ഇതെഡ് ട്രailer സൂപ്പർ കോമിക് ഉണ്ട് മാറിസം കൽവനാ
ಮುಗಲುಂಡು ಭಯಂಕರ ಮುಗಲುಂಡು ಬರ್ಸ ಬರೋದೇ ಬರ್ಸ ಮೋನಿಕಾ ಸಾಂಗ್ ಬಿ ಹೇಳ್ತಾರ ಎಂಚೊಲ್ಲ ಚೂರು ಹತ್ರ ಬರ್ಪ 5 ನಿಮಿಷ ಸಾಂಗ್ ಹೇಳಿದ್ವಿ ಸಾಂಗ್ಸ್ ತುಳು ಸಾಂಗ್ ಇರುದು ಬರ್ಪೈತೆ ಅಂತಲೇ ಬೆನ್ನೇರಿ ಬೈದೆ ಆಯ್ ಫ್ರೆಂಡ್ಸ್ ಇದು 1 ನಿಮಿಷ ಬರ್ಪೇಣ ಆಯ್ ಲೈವ್ ರಡ್ಡಿರ ಕನೆಕ್ಟ್ ಆಗುಂಟು ಲ್ಯಾಪ್ ಇಲ್ಲ ನೆಟ್ಲ ಈ ಪಿಕ್ಚರ್ ಇಟ್ಟಿದೆ ಪಿಕ್ಚರ್ ಸೂಚನೆ ಗೋಸ್ ಮಾಡಿ ಸಾಂಗ್ ರೆಡ್ಡಿ ನಮ್ಮಲ್ಲಿ ಇದು ದಿರ್ದೋರ್ಕ ಅಂಕೆ ಬೇರೆ ಒಂದು ಪ್ಲೇಸ್ ಕೂಡ ನಾವು ಕಿಬಿಯರು ನಾನು ನಿಮ್ಮ ಊರಲ್ಲಿ ಶೇರ್ ಮಾಡಲ್ಲ ಈಗ ಕೇಸ್ ಅವರ ಮುಗಿತರಿಂದ ಸಾಕ್ಷಿತಾನೆ ಕೇಳ್ತಾ ಇದ್ರಿ ಸಾಕ್ಷಿತಾನೆ ಬೇಕಿತ್ತು ನಿಮ್ಗೆಲ್ಲ ಈಗ ಒಂದು ಜೀವಂತ ಸಾಕ್ಷಿ ಮುಂದೆ ಈಗ ನ್ಯಾಯ ಅದೇ ಒಂದು ನೇತ್ರಾವತಿ ನದಿ ತೀರದಲ್ಲಿ ಡೈಲಿ ಒಂದು ಹೆಣ ಬೆಳೆದು ಸೊ ಆ ಒಂದು ಬ್ಲಾಕ್ ಕಲರ್ ಎಸ್ಯುವಿ ಕಾರು ಹಾಗೂ ನೇತ್ರಾವತಿ ವಸ್ತುಗಳನ್ನ ಇನ್ನೊಂದು ಕಡೆ ಮಾಡ್ಬೋದು. ಪಾಪ ಹುಡುಗಿ ಯಾರ ಮಗಳಿಂದ ಗೊತ್ತಿಲ್ಲ
ಕತ್ತಲಾಂಟಿ ಭಯಂಕರ. 27 ಫೆಬ್ರವರಿ 2015 ಇದು ಕೇಂಡ ಗೊತ್ತು ನಿಮಗೆ ಕೆಬಿಯರು ಪೂರ ತೂದು ಪೇರು. ಆ ಒಂದು ವಿಡಿಯೋ ಯಾವ ತರ ಸೆನ್ಸೇಷನಲ್ ಆಯ್ತು ಅಂತ ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಿದೆ. ಅದಾದ್ಮೇಲೆ ಬಹಳಷ್ಟು ಸೋ ಕಾಲ್ಡ್ ಜ್ಞಾನಿ ಮುಂದೆ ಬಂದು ಒಂದ್ ಸವಾಲ್ ಹಾಕಿದ್ರು. ನೀವು ಹೇಳಿದೆ ಅಂದ್ರೆ ಆ ಸಾಕ್ಷಿ ಮುಖ್ಯ ಬೀದಿ ರಂಪಾಟ ಯಾಕೆ ಮಾಡ್ತಿದ್ದೀರಾ ಅಂತ. ಅದಾದ್ಮೇಲೆ ನಾನು ಒಂದು ವಿಡಿಯೋ ಮಾಡಿದೆ ಸಾಕ್ಷಿ ನಾಶ ಅಂತ. ಅಂಡ್ ಆ ಒಂದು ವಿಡಿಯೋದಲ್ಲಿ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡಿದೀನಿ ಹೇಗೆ ಸೌಜನ್ಯ ಕೇಸಲ್ಲಿ ಬಹಳಷ್ಟು ಸಾಕ್ಷಿಗಳು ನಾಶ ಆಗಿದಾವೆ. ಆದ್ರೂ ಕೆಲವೊಬ್ರದ್ದು ಮಾತ್ರ ಅದೇ ಇದ್ದಿದ್ದೆ. ಕೋರ್ಟ್ ಅಲ್ಲಿ ಹೋಗಿ ನ್ಯಾಯ ಕೇಳಿ ಬೀದಿ ರಂಪಾಟ ಯಾಕೆ ಮಾಡ್ತಿದ್ದೀರಾ ಅಂತ. ಹಾನೆಸ್ಟ್ಲಿ ಬಹಳಷ್ಟು ಸಾಕ್ಷಿಗಳು ನಾಶ ಆಗಿದಾವೆ. ಅಂಡ್ ಮಿಕ್ಕಿರುವಂತಹ ಸಾಕ್ಷಿಗಳನ್ನ ಇಟ್ಕೊಂಡು ಕೋರ್ಟ್ ಅಲ್ಲಿ ಹೋಗಿ ನ್ಯಾಯ ಕೇಳಿದ್ರೆ ನ್ಯಾಯ ಸಿಗೋದು ಬಹಳ ಕಷ್ಟ. ಏನಪ್ಪ ಮಾಡೋದು, ನಮ್ ಕಣ್ಣು ಮುಂದೆನೆ ಆರೋಪಿಗಳು ಐಶ್ವರ್ಯ ಜೀವನ ನಡೆಸ್ತಿದ್ದಾರೆ. ಆದ್ರೆ ಸಾಕ್ಷಿ ಇಲ್ಲದೆ ಅವ್ರು ಏನು ಮಾಡಕ್ ಆಗ್ತಿಲ್ವಲ್ಲ ಅಂತ ಬೇಜಾರಲ್ಲಿರ್ಬೇಕಾದ್ರೆ ಆ ಸರ್ವಶಕ್ತಿಯ ಕೃಪೆ ಅನ್ಸುತ್ತೆ ಇನ್ನೇನು ಮುಗಿತು ಏನು ಮಾಡಕ್ ಬೇಜಾರಲ್ಲಿರ್ಬೇಕಾದ್ರೆ ಈ ವ್ಯಕ್ತಿ ಇಷ್ಟು ದಿನ ಅಲ್ಲಿಂದ ಗೊತ್ತಿಲ್ಲ, ಆದ್ರೆ ಈಗ ಮುಂದೆ ಬಂದಿದ್ದಾನೆ. ಅಂಡ್ ಈ ವ್ಯಕ್ತಿ ಧರ್ಮಸ್ಥಳದಲ್ಲಿ 23 ವರ್ಷಗಳ ಕಾಲ ಕೆಲಸ ಮಾಡಿದ್ದಾನೆ. ಅಂಡ್ ಅದು ಟು ಟೇಕ್ ಔಟ್ ಆಲ್ ದೋಸ್ ಬಾಡೀಸ್ ಬಿಕಾಸ್ ಈಗ ಇದಕ್ಕೆ ಪಾಪ ಪ್ರಜ್ಞಾನ ಬಂದಿದೆ. ಅಂಡ್ ಈಗ ಅಸಲಿ ಆಟ ಶುರು. ಆಟ ಅಲ್ಲ, ಶಿವ ತಾಂಡವ ಈ ಸತಿ. ಕೇಂಡ ಗೊತ್ತಿಗೆ ಬರ್ಸಾಪು ಭಯಂಕರ ಬರ್ಸಾತು ನೋಡ್ತಿದ್ದಾಯಿ. ಆ ರೀತಿ ಬರ್ಸಾತನ್ನು ಹತ್ತಲಪ್ನೆ ಬರ್ಸಾಪನೆ ಉಂಟುನೆ ಬರ್ಸಾಪನೆ ಗೊತ್ತಿದ್ದಾಯಿ. ಆ ರೀತಿ ಬರ್ಸಾತನ್ನು ಹತ್ತಲಪ್ನೆ ಬರ್ಸಾಪನೆ ಉಂಟುನೆ ಬರ್ಸಾಪನೆ ಗೊತ್ತ ಆ ರೀತಿ ಬರ್ಸಾತು ಉಂಟು. ಹಾಯ್ ಫ್ರೆಂಡ್ಸ್, ಬರ್ಸ ಬಂದಾಗ ಇಂಟರ್ನೆಟ್ ಕಟ್ ಆಗಿ ರೀಕನೆಕ್ಟ್ ಆಪುಂಡು ಲೈವ್ ಅಂಚನೆ ಇದೇ ಬರ್ಸಲ ಬರ್ತದೆ ಭಯಂಕರ ಸೌಂಡ್. ಬರ್ಸ ಆವಾಗ ಬತ್ತನ ಗಾಳಿ ಬರ್ಸನ ಗಾಳಿ ಬರ್ತದೆ. ಈ ಬರ್ಸ ಇಂಟರ್ನೆಟ್ ಕಟ್ ಆಪ ಇಲ್ಲ ಕೇಂಡ ಗೊತ್ತು ಏನಂದ್ರೆ ಬರ್ಸದ ಸೌಂಡ್ ಏನು ಇಂತಲೇ ಬರ್ಸ ಆಡ್ಬಿಡು ಭಯಂಕರ ಅರ್ಸ ಆಡ್ಬಿಡು ಗಾಲದಿಂದ ಕೇನಂತ ಆ ರೈತರ ಸೌಂಡ್ ಭಯಂಕರ ಬರ್ಸ ಸೂಪರಾ ಸೂಪರ್ ಪೋಯಿ ಬರ್ಸ ತೂತ ಆಯ್ತು ಅಂತ ಕೆಲಸ ಮಾಡ್ತಾ ಇದ್ದು ಅದೇ ಒಂದು ನೇತ್ರಾವತಿ ನದಿ ತೀರದಲ್ಲಿ ಡೈಲಿ ಒಂದು ಹೆಣ ಬೆಳೆದು ನೋಡೋರ್ಗೆ ಹೇಗೆ ಅನ್ಸೋದು ಅಂದ್ರೆ ಯಾರೋ ಪಾಪ ನೀರಲ್ಲಿ ಬಿದ್ದು ಸತ್ತು ಹೋಗಿರ್ಬೇಕು ಅಂತ ಜನ ಅನ್ಕೊಳ್ಳೋರು. ಆದ್ರೆ ನೀರಲ್ಲಿ ಬಿದ್ದು ಸತ್ತವರ ಮೃತದೇಹ ನೀರಲ್ಲೇ ಸಿಗ್ಬೇಕು ಹೊರತು ದಡದಲ್ಲಿ ಹೇಗ್ ಸಿಗುತ್ತೆ? ಏನ ಶವಗಳು ಇಷ್ಟೊಂದು ನೀರಲ್ಲಿ ದಿನ್ಸಾಕು ಇನ್ನು ಹೋಗ್ಬಿಟ್ಟು ದಡದಲ್ಲಿ ಮಲ್ಕೊಳ್ಳುವ ಅಂತ ಎದ್ದು ಬರೋಕ
ಬ್ಲಾಕ್ ಕಲರ್ ಎಸ್ಯುವಿ ಕಾರು ಹಾಗೂ ನೇತ್ರಾವತಿ ನದಿ ದಡದಲ್ಲಿ ಸಿಗುತ್ತಿದ್ದಂತಹ ಹೆಣಗಳಿಗೂ ಏನೋ ಒಂದು ಸಂಬಂಧ ಇದೆ ಅಂತ ಭೀಮಗೆ ಗೊತ್ತಾಗ್ತಾ. ಆದ್ರೆ ಅವ್ನು ಈ ವಿಚಾರನ ಯಾರ ಜೊತೆನೂ ಹಂಚ್ಕೊಳಲ್ಲ. ಯಾಕೆ ಬೇಕು ನಮ್ಗೆ ಅಂತ ಸುಮ್ಮನೆ ಇರ್ತಾರೆ. ಬರ್ತಾ ಬರ್ತಾ ಭೀಮ ಕೆಲ್ಸಕ್ಕೆ ಸೇರ್ಕೊಂಡಿದ್ದ 2-3 ವರ್ಷ ನೆಗ್ಲು ತೂದು ಪರ್ ಆಂಡಲ ನಿಕ್ಲು ತೂಲೆ ರಾಜೇಂದ್ರ ದಾಸ್ ಭೀಮನ ಕರೆಸಿ ಒಂದು ಅಪರಿಚಿತ ಮಹಿಳೆಯ ಹೆಣ ಸಿಕ್ಕಿದೆ ಅದನ್ನೇ ಇತ್ತೊಂದು ಬರ್ಸಾರ ಬತ್ತನ ಸೌಂಡ್ ಕೇಂಡ್ ಹೋಗ್ತಾನ ಮುಳು ಬರ್ಸವನ್ನ ಉಂತಿರ ಬಜಿ ಪಿದ ಕೂಡ ಆ ರೀತಿ ಗಾಳಿ ಬರೋದು ಕೊಡೆ ಅಂತ ಬತ್ತನ ಅವಕೊಂದು ಡಿಶ್ ಆ ರೀತಿ ಬರ್ಸಾರ್ಕೊಂಡು ಅವು ಇದೆ ಪೆರ್ಲಾ ಟೌನ್ ನೋಡ್ಬೇಕು ಪೆರ್ಲಾ ಟೌನ್ ಬರ್ಸವನ್ನ ಅಂತ ಫೀಲ್ ಆಪಿ ಮೂಳು ಬರ್ಸವನ್ನ ಗಾಳಿ ಬರ್ತದೆ ಹೆವಿ ಗಾಳಿ ಬರ್ತದೆ ಚೂರು ಎತ್ತರ ಏರಿಯಾ ಅಂಚ ಎಲ್ಲಾದ್ರೂ ದೂರದಲ್ಲಿ ತಗೊಂಡೋಗಿ ನೀನ್ ಮಣ್ಣು ಮಾಡ್ಬೇಕು. ಇಷ್ಟನೋ ಕಷ್ಟನೋ ಭೀಮ ಈ ಒಂದು ಕೆಲ್ಸನ ಒಪ್ಕೊಳ್ಳೇಬೇಕಿತ್ತು. ಇಲ್ಲ ಅನ್ನೋಗಿರ್ಲಿಲ್ಲ. ಏನೋ ಇದೊಂದ್ಸತಿ ಈ ಕೆಲ್ಸ ಮಾಡುವಂತವ್ರೆ ಬಿಡು ಮಾಡ್ಕೊಡು ಅಂತ ಭೀಮ ಆ ಕೆಲ್ಸನ ಮಾಡ್ಕೊಡ್ತಾನೆ. ಆದ್ರೆ ಮುಂದೆ ಹೋಗಿ ಅಪರಿಚಿತ ಹೆಣಗಳನ್ನ ಅಕ್ರಮವಾಗಿ ಓದಾಕೋದೆ ಭೀಮನ ಕೆಲ್ಸ. ಯಾವ ಒಂದು ಮಾಹಿತಿ ಕಚೇರಿ ಮೇಲೆ ಭೀಮಗೆ ರೂಮ್ ಕೊಟ್ಟಿದ್ರೋ ಅದೇ ಒಂದು ಮಾಹಿತಿ ಕಚೇರಿಯಿಂದ ಭೀಮಗೆ ಡೈಲಿ ಕಾಲ್ ಬರುತ್ತೆ. ಅಂಡ್ ಆ ಕಾಲ್ ಅಲ್ಲಿ ಭೀಮನ ಸೂಪರ್ವೈಸರ್ಸ್ ಇಂತಿಂತ ಕಡೆ ಹೆಣ ಬಿದ್ದಿದೆ ಅಂತ ಹೇಳೋರು. ಅಲ್ಲಿಗೆ ಭೀಮ ಹೋಗಿ ಆ ಹೆಣನ ಎತ್ಕೊಂಡು ಯಾರಿಗೂ ಗೊತ್ತಾಗದೇ ಇರೋ ರೀತಿ ಕದ್ದು ಮುಚ್ಚಿ ಎಲ್ಲಾದ್ರೂ ದೂರದ ಪ್ರದೇಶದಲ್ಲಿ ಅದನ್ನ ಮಣ್ಣು ಮಾಡ್ಕೊಂಡು ಬರೋದು. ಡೈಲಿ 1-2 ಹೆಣಗಳನ್ನ ಹೂತಾಕೋದೇ ಇದನ್ ಕೆಲ್ಸ. ಬೆಳಿಗ್ಗೆ ಒಂದು ಹೆಣ ಬಿದ್ದಿದೆ ಹೋಗಿ ಹೂತಾಕಿ ಬಾ ಅಂತ ಮಾಹಿತಿ ಕಚೇರಿಯಿಂದ ಕಾಲ್ ಬರೋದು. ಮಾಡ್ತಿದ್ದಂಗೆ ಸಂಜೆ ಅಷ್ಟರಲ್ಲಿ ಇನ್ನೊಂದ್ಸತಿ ಕಾಲ್ ಬರೋದು. ಹಾಗೆ ಭೀಮ ಹೋಗಿ ಇನ್ನೊಂದು ಹೆಣನ ಅಕ್ರಮವಾಗಿ ಹೂತಾಕ್ ಬರೋದು. ಈ ಭೀಮ ಈ ತರ ಬಹಳಷ್ಟು ಹೆಣಗಳನ್ನ ಅಕ್ರಮವಾಗಿ ಹೂತಾಕಿದ್ದಾನೆ. ಅಂಡ್ ತಾನು ಹೂತಾಕಿರುವಂತಹ ಹೆಣಗಳಲ್ಲಿ ಬಹಳಷ್ಟು ಹೆಣಗಳು ಹೆಂಗಸರ್ದಿರುತ್ತೆ ಹಾಗೂ ಅಪ್ರಾಪ್ತ ವಯಸ್ಸಿನ ಬಾಲಕಿಯರ್ದಿರುತ್ತೆ. ಸೊ ಭೀಮಗೆ ಆಗಿಂದನೇ ಪಾಪ ಪ್ರಜ್ಞೆ ಅನ್ನೋದು ಕಾಡ್ತಾ ಇರುತ್ತೆ. ಅಂಡ್ ಇವನು ಬೇಸತ್ ಹೋಗಿರ್ತಾನೆ ತಾನು ಮಾಡ್ತಿರುವಂತಹ ಕೆಲ್ಸದಿಂದ. ಇವನಿಗೂ ಮದುವೆ ಆಗಿರುತ್ತೆ, ಮಕ್ಕಳಿರ್ತಾರೆ, ಅದರಲ್ಲೂ ಹೆಣ್ಮಕ್ಳಿರ್ತಾರೆ. ಸೊ ಕಂಡವ್ರ ಹೆಣ್ಮಕ್ಳನ್ನ ಅವ್ರ ಮನೆಯವ್ರಿಗೂ ತಿಳಿಸ್ದೆ ಪ್ರಾಪರ್ ಅಂತ್ಯಕ್ರಿಯೆ ಅನ್ನೋದು ಮಾಡ್ದೆ ತಾನು ಹೋಗಿ ಅಕ್ರಮವಾಗಿ ಮಣ್ಣು ಮಾಡಿ ಬರ್ತಾ ಇದ್ರೆ ಎಲ್ಲಿ ಆ ಪಾಪ ತನ್ನ ಮಕ್ಕಳಿಗೂ ತಟ್ಟುಬಿಡುತ್ತೆ ಅನ್ನೋದೊಂದು ಭಯ ಇವನ್ಗೆ. ಆದ್ರೆ ಬೇರೆ ಆಪ್ಷನ್ ಇಲ್ಲ, ಬೇರೆ ವಿಧಿನೇ ಇಲ್ಲ. ಮಾಹಿತಿ ಕಚೇರಿಯವ್ರಿಗೆ ತನ್ನ ಸೂಪರ್ವೈಸರ್ಸ್ಗೆ ನಾನು ಇನ್ಮೇಲೆ ಇಂದ ಈ ಕೆಲಸ ಮಾಡಲ್ಲ ಅಂತ ಏನಾದ್ರು ಹೇಳ್ಬಿಟ್ರೆ ಅವ್ರು ಇವನ್ನ ತುಂಡು ತುಂಡಾಗಿ ಕತ್ತರಿಸ್ತೀವಿ ಅಂತ ಈ ವಿಷಯನ ತಿಳಿಸೋಣ. ಪೊಲೀಸ್ ಅವರಿಂದಾದ್ರೂ ಹೆಲ್ಪ್ ತಗೊಳ್ಳೋಣ ಅಂದ್ರೆ ಅಲ್ಲಿನ ಪೊಲೀಸ್ ಅವರು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಪೊಲೀಸ್ ಅವರೆಲ್ಲ ವೀರೇಂದ್ರ ಜೈನ್ನ ಚಾಟುಗಳು. ಅವ್ರಿಗೆ ಸರ್ಕಾರದಿಂದ ಒಂದು ಸಂಬಳ ಸಿಗ್ತಾ ಇದ್ರೆ ವೀರೇಂದ್ರ ಜೈನಿಂದ ಇನ್ನೊಂದು ಸಂಬಳ ಸಿಗ್ತಾ ಇರುತ್ತೆ. ಭೀಮ ತನ್ನ ಕಣ್ಣಾರೆ ಕಂಡಿದ್ದಾನೆ ಈ ಬೆಳ್ತಂಗಡಿ ಪೊಲೀಸ್ ಅವರು ವೀರೇಂದ್ರ ಜೈನ್ನ ಮನೆ ಮುಂದೆ ಬಂದು ನಾಯಿಗಳ ತರ ನಿಂತಿರೋರಂತ. ಅಂಡ್ ವೀರೇಂದ್ರ ಜೈನ್ ಬಂದು ಅವ್ರಗಳಿಗೆ ಬಿಸ್ಕೆಟ್ ತರ ಹಣ ಹಂಚ್ತಾ ಇದ್ದಿತ್ತು. ಹಾಗೆ ಬೆಳ್ತಂಗಡಿ ಪೊಲೀಸ್ ಅವರು ಎಷ್ಟು ಕರಪ್ಟೆಡ್ ಇದ್ರು ಅಂತ ಒಂದು ಇನ್ಸಿಡೆಂಟ್ ಮೂಲಕ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. 2010 ಧರ್ಮಸ್ಥಳ. ಧರ್ಮಸ್ಥಳ ಕಲ್ಲೇರಿ ಹತ್ರ ಒಂದು ರೋಡ್ ಸೈಡ್ ಅಲ್ಲಿ ಪೆಟ್ರೋಲ್ ಪಂಪ್ ಇರುತ್ತೆ. 200 ಮೀಟರ್ ದೂರ ಸ್ವಲ್ಪ ಜನರ ಕಡಿಮೆ ಓಡಾಟ ಇರುವಂತಹ ಜಾಗದಲ್ಲಿ ಒಂದು 14ರಿಂದ 15 ವರ್ಷದ ಹುಡುಗಿಯ ಹೆಣ ಬಿದ್ದಿರುತ್ತೆ. ಯಾರೋ ಆ ಹುಡುಗಿನ ಮಾಡಿ ಸಾಯಿಸಿದ್ದಾರೆ ಅಂತ ಆ ಹುಡುಗಿಯ ದೇಹ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರುತ್ತೆ. ಆ ಹುಡುಗಿಯ ಮೈ ಮೇಲೆ ಒಂದು ಶರ್ಟ್ ಮಾತ್ರ ಇರುತ್ತೆ, ಕೆಳಗಡೆ ಸ್ಕರ್ಟ್ ಆತರ ಏನು ಇರಲ್ಲ. ಇನ್ನರ್ ವೇರ್ಸ್ ಸಹ ಮಿಸ್ಸಿಂಗ್ ಇರ್ತವೆ. ಅಂಡ್ ಆ ಹುಡುಗಿಯ ಸ್ಕೂಲ್ ಬ್ಯಾಗ್ ಬುಕ್ಸ್ ಎಲ್ಲ ಅಲ್ಲೆಲ್ಲೇ ಬಿದ್ದಿರ್ತವೆ. ಭೀಮನ ಮಾಹಿತಿ ಕಚೇರಿಯವರು ಆ ಹುಡುಗಿಯ ಹೆಣ ಸಿಗಿದೆ ಅಂತೆ ಅವಳನ್ನ ಮಣ್ಣು ಮಾಡ್ಬಿಟ್ ಬಾ ಅಂತ ಸ್ಪಾಟ್ ಕಳ್ಸಿರ್ತಾರೆ. ಅಂಡ್ ಭೀಮ ಸ್ಪಾಟ್ ಬಂದು ನೋಡ್ತಾನೆ, ಅಲ್ಲಿ ಆಲ್ರೆಡಿ ಆ ಹುಡುಗಿಯ ಮೃತದೇಹ ಹತ್ರ ಇಬ್ರು ಪೊಲೀಸ್ ಅವರು ನಿಂತಿರ್ತಾರೆ. ಹೇಳ್ಬೇಕು ಅಂದ್ರೆ ಅನ್ನ ತಿನ್ನೋ ಮನುಷ್ಯರೇನಾದ್ರು ಆ ಪೊಲೀಸ್ ಅವರು ಆಗಿದ್ರೆ ಆ ಹುಡುಗಿ ಯಾರು, ಅವಳು ಯಾರ ಮಗಳು, ಅವಳಲ್ಲಿ ಹೇಗ್ ಬಂದ್ಲು, ಅವಳ ಜೊತೆ ಆತರ ಘೋರ ಕೃತ್ಯ ಮಾಡಿದವ್ರು ಯಾರು, ಅದನ್ನೆಲ್ಲ ಕಂಡು ಹಿಡಿದು ಆ ಹುಡುಗಿಯ ಬಾಡಿನ ಮನೆಯವರು ತಲುಪಿಸ್ಬೇಕಿತ್ತು. ಆದ್ರೆ ಪೊಲೀಸ್ ಅವರು ಏನ್ ಮಾಡ್ತಾರೆ ಗೊತ್ತಾ, ಸ್ಪಾಟ್ಗೆ ಭೀಮ ಬಂದಿದ ತಕ್ಷಣ ಅವನ ಕೈಯಿಂದ ಒಂದು ಗುಂಡಿ ತೋಡಿಸಿ ಆ ಒಂದು ಗುಂಡಿ ಒಳಗಡೆ ಆ ಹುಡುಗಿಯ ಬಾಡಿನ ಮುಚ್ಚಾಕು ಅಂತ ಹೇಳ್ತಾರೆ. ಆ ಕಡೆ ಭೀಮ ಗುಂಡಿನ ತೋಡ್ತಾ ಇರ್ಬೇಕಾದ್ರೆ ಈ ಕಡೆ ಪೊಲೀಸ್ ಅವ್ರಿಗೆ ಆ ಹುಡುಗಿಯ ಸ್ಕೂಲ್ ಬುಕ್ಸ್ ಇಂದ ಅವಳ ಅಡ್ರೆಸ್ ಸಿಕ್ಕಿರುತ್ತೆ. ಪಟ್ರಾಮೆ ವಿಲೇಜ್ ಅಂತ ಇರುತ್ತೆ. ಇದನ್ನ ಕೇಳಿಸ್ಕೊಂಡು ಭೀಮ ಹೇಳ್ತಾನೆ,
ಆಯ್ತು ಒಂದು ಹುಡುಗಿಯ ಹೆಣ ಹೋಯ್ರಾ ಬಿದ್ದಿರುತ್ತೆ. ಸುಮಾರು 20 ವರ್ಷ ವಯಸ್ಸ ಹುಡುಗಿದಿರುತ್ತೆ. ಅಂಡ್ ಆ ಹುಡುಗಿಯ ಮುಖನ ಕಂಪ್ಲೀಟ್ ಆಸಿಡ್ ಇಂದ ಸುಟ್ಬಿಟ್ಟಿರ್ತಾರೆ. ಆದ್ರೆ ಆ ಹುಡುಗಿಯ ಬಟ್ಟೆಗಳಿಂದ ಭೀಮ ಅವಳನ್ನ ಕಂಡುಹಿಡಿತಾರೆ. ಅದೇ ಹುಡುಗಿನ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ನಿನ್ನೆ ದೇವಸ್ಥಾನದಲ್ಲಿ ನೋಡುವಂತಹ ಅದೇ ಹುಡುಗಿ ಈಗ ಅವ್ರ ಮುಂದೆ ಹೆಣ ಆಗಿ ಬಿದ್ದಿರ್ತಾಳೆ. ಅವಳ ದೇಹದ ಮೇಲೆ ಸರಿಯಾದ ಬಟ್ಟೆಗಳಿರಲ್ಲ, ಒಳ ಉಡುಪುಗಳೆಲ್ಲ ಕಾಣೆ ಆಗಿರ್ತವೆ. ಬಾಡಿ ಮೇಲೆಲ್ಲ ಮಲ್ಟಿಪಲ್ ಫ್ರಾಕ್ಚರ್ಸ್ ಅಂಡ್ ಕ್ಲಿಯರ್ಲಿ ಬಾಡಿ ನೋಡಿ ಗೊತ್ತಾಗ್ತಾ ಇರುತ್ತೆ ಅವಳ ಜೊತೆಲಿ ಬಿಡ್ತಿದೆ ಅಂತ. ಅಂಡ್ ಅವಳ ದೇಹನ ಒಂದು ನ್ಯೂಸ್ ಪೇಪರ್ ಇಂದ ಕವರ್ ಮಾಡಿರ್ತಾರೆ ಹಾಳಾದವರು. ಭೀಮಾಗೆ ಮಾಹಿತಿ ಕಚೇರಿಯವರು ಏನ್ ಹೇಳಿರ್ತಾರೆ ಅಂದ್ರೆ ಅವಳ ಬಾಡಿನ ಒಂದು ಕಡೆ ಮಣ್ಣು ಮಾಡು ಅಂಡ್ ಅವಳಿಗೆ ಸಂಬಂಧಪಡ ಹಾಯ್ ಫ್ರೆಂಡ್ಸ್ ಲೈವ್ ರೀಕನೆಕ್ಟ್ ఉంది ಬರ್ಸ మనల్ నేను హాయ్ ఫ్రెండ్స్ లైవ్ రీకనెక్ట్ ఉంది ಬರ್ಸ మనల్ నేను ఇంటర్నెట్ సిక్కొచ్చు మళ్ళా స్పీడ్ ఇచ్చి ఈ రూముದು ಲೈ మళ్ళా ఇంటర్నెట్ ಸ್ಪೀಡ್ ಇಚ್ಚಿ ಇದೇ ಮಾತ್ರ ಮುಳ್ಳು ತಿಕ್ಕೊಂಡು ಓಡಫೋನ್ ತಿಕ್ಕೊಂಡು ಬುಕ್ಕ ಏರ್ಟೆಲ್ ತಿಕ್ಕೊಂಡು ಹಿಡಿದುಕ ಜಿಯೋ ತಿಕ್ಕೊಂಡು ಆಂಡ ಓಳು ಪಿದಾಯ ಅಡಿಗೆದ ಪನೇಡ ಅಂಜೆ ತಿಕ್ಕೊಂಡು ತಿನ್ನಂದು ಸ್ಟೆಕ್ ಕರ್ನ ಅಡಿಗೆದ ಪನೇಡ ಅಂಜೆ ತಿಕ್ಕೊಂಡು ತಿನ್ನಂದು ಸ್ಟೆಕ್ ಕರ್ನ ವಸ್ತುಗಳನ್ನ ಇನ್ನೊಂದು ಕಡೆ ಮಣ್ಣು ಎರಡು ಒಂದೇ ಕಡೆ ಇರಬಾರ್ದು ಅಂತ ಕ್ಲಿಯರ್ ಗುಂಡಿ ತೋಡಿ ಎರಡು ಬೇರೆ ಬೇರೆ ಕಡೆ ಗುಂಡಿ ತೋಡಿ ಒಂದರಲ್ಲಿ ಆ ಹುಡುಗಿಯ ದೇಹನ ವಿಡಿಯೋ ಶೇರ್ ಮಾಡಲಿ ಪೂರ ಇಲ್ಲ ಅವಳು ಸಂಬಂಧ ಪಡುವಂತಹ ವಸ್ತುಗಳನ್ನ ಮುಚ್ಚಾಕ್ತಾರೆ. ಇದೇ ಕನ್ನಡ ಮೀಡಿಯಂ ಕನ್ನಡ ಚಾನಲ್ ಡೋಲ ಇಜ್ಜಿ ನ್ಯೂಸ್ ಮಾತ ಕಡಿಮೆ ಬುಗ ಮಲಯಾಳ ತಮಿಳ್ ಮತ್ತ ಕೆಲವು ವಿಡಿಯೋ ಮತ್ತೆ ಪಿಯನ್ ಪೂರ ವಿಡಿಯೋ ಉಂಟು ಪೂರ ಶೇರ್ ಮಾಡ್ಕೊಂಡು ಪ್ರದೇಶದಲ್ಲಿ ಎಷ್ಟು ಹೆಣಗಳನ್ನ ಅಕ್ರಮವಾಗಿ ಹೂತಾಕಿದಾರೋ ಅವ್ನಿಗೆ ಲೆಕ್ಕ ಇಲ್ಲ. ಹೆಂಗಸರು, ಅಪ್ರಾಪ್ತ ವಯಸ್ಸಿನ ಬಾಲಕಿಯರು, ಭಿಕ್ಷಕರು, ಈವನ್ ದೇವಸ್ಥಾನದ ಮುಂದೆ ಬಂದು ಕುತ್ಕೊಳ್ತಿದ್ದಂತಹ ಭಿಕ್ಷಕರನ್ನು ಸಹ ರೈತರು ಬಿಟ್ಟಿರಲಿಲ್ಲ. ಈ ಟೆಂಪಲ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಏನು ಅಂತಂದ್ರೆ ನೋಡಿ ಧರ್ಮಸ್ಥಳದಲ್ಲಿ ಭಿಕ್ಷಕರಿಲ್ಲ ಅಂತ ತೋರಿಸ್ಕೊಳ್ಳೋ ಆಸೆ. ಅದ್ರ ಸಲುವಾಗಿ ಇದಕ್ಕೇನಂದ್ರೆ ಇದು ನಂಬಿದೆ ಒಬ್ಬನೇ ಪ್ಲಸ್ ಹಾಕೊಂಡು ಪ್ಲಸ್ ಅನ್ನೋ ಸೌಂಡ್ ಗೆಂಟ್ നിങ്ങളോട് ബസ് പറയുന്നുണ്ടോ ഫ്രണ്ട്സ് അഞ്ചനെ ಭಿಕ್ಷೆ ಬಿಡ್ತಾರ ರೀತಿ ಕಾಣಿಸಿದ್ರೆ ಅವನ್ನ ಮೊದಲು ಹಿಡ್ಕೊಂಡು ಚೆನ್ನಾಗಿ ಹೊಡೆಯೋದು. ಎಷ್ಟೋ ಸತಿ ಭೀಮನು ಸೇರ್ಕೊಂಡು ಆ ಭಿಕ್ಷಕರನ್ನ ಹೊಡೆದಿರ್ತಾರೆ. ಸೊ ಚೆನ್ನಾಗಿ ಅವ್ರನ್ನ ಹೊಡೆದು ಮಾಡಾದ್ಮೇಲೆ ಅವ್ರಿಗೆ ಬಸ್ ಟಿಕೆಟ್ ಮಾಡಿಸಿ ಏನಾದ್ರು ಆ ಭಿಕ್ಷಕರು ವಾಪಸ್ ಧರ್ಮಸ್ಥಳಕ್ಕೆ ಬಂದು ಅಲ್ಲಿ ಭಿಕ್ಷೆ ಬಿಡ್ತಾ ಇರೋ ರೀತಿ ಏನಾದ್ರು ಕಾಣಿಸ್ಕೊಂಡ್ರೆ ಅವ್ರನ್ನ ಈ ಸತಿ ಹಿಡ್ಕೊಂಡು ಬಂದು ಬರೀ ಹೊಡಿತಾ ಇರ್ಲಿಲ್ಲ, ಚಿತ್ರ ಹಿಂಸೆ ಕೊಟ್ಟು ಸಾಯಿಸೋರಂತೆ. ನೆಕ್ಸ್ಟ್ ದಿನ ಮಾಹಿತಿ ಕಚೇರಿಯವರು ಭೀಮನ ಕರೆಸಿ ಭೀಮ ಆ ಭಿಕ್ಷಕರ ಮೃತದೇಹನ ಎತ್ಕೊಂಡೋಗಿ ಎಲ್ಲೋ ದೂರದಲ್ಲಿ ಯಾವ್ದಾದ್ರು ಒಂದು ಕಾಡಲ್ಲಿ ಮಣ್ಣು ಮಾಡ್ಬಿಟ್ಟು ಬರ್ಬೇಕಿತ್ತು. ಈ ತರ ದೇಶದಲ್ಲಿ ಅಕ್ರಮವಾಗಿ ಮಣ್ಣು ಮಾಡಿದ್ದಾರೆ. ಅಂಡ್ ನಾನು ಆಗ್ಲೇ ಹೇಳ್ದಂಗೆ ಇವರು ಅತಿ ಹೆಚ್ಚಾಗಿ ಮಣ್ಣು ಮಾಡಿರುವಂತಹ ಶವಗಳು ಒಂದು ಹೆಂಗಸರು, ಇನ್ನೊಂದು ಅಪ್ರಾಪ್ತ ವಯಸ್ಸಿನ ಬಾಲಕಿಯರು. ಅಂಡ್ ಈ ಮಹಿಳೆಯರದು ಹಾಗೂ ಅಪ್ರಾಪ್ತ ವಯಸ್ಸಿನ ಬಾಲಕಿಯರದ ಶವಗಳು ಭೀಮಗೆ ಧರ್ಮಸ್ಥಳದಲ್ಲಿ ಇರುವಂತಹ ರಜತಾದ್ರಿ, ಗೋದಾವರಿ, ಸಾಗೆ, ನೇತ್ರಾವತಿ, ಗಂಗೋತ್ರಿ, ನರ್ಮದಾ ಈ ಒಂದು ಹೆಸರಿರುವಂತಹ ಲಾಡ್ಜಸ್ ಅಲ್ಲಿ ಅವುಗಳನ್ನು ಸಲ್ಲಿಸಿ ಸ್ಟಕ್ ಆಂಡ್ ಇದು ಸರಿയാണ് ಪ್ರಯತ್ನ ಮಾಡ್ತಿದ್ದಿಲ್ಲ ಅಂತ. കട്ടാണ് എട്ട് ರೀತಿ ಬಳಸ್ತಾರೆ ರಂಜು ವ್ಲಾಗರ್ ಆ ರಂಜಿತ್ ನನ್ನ ಫ್ರೆಂಡ್ ನಾ ದುಂಬುದ ಊರು ಗೋಳಿದರ್ಕದ ಫ್ರೆಂಡ್ ರಂಜಿತ್ ಒಂದು ನೆಟ್ ಕಟ್ಟಾಪನು ಫ್ರೆಂಡ್ಸ್ ಆಯ್
ಸ್ಟಕ್ ಆರ ನೆಟ್ ಇಜ್ಜಿ ನೆಟ್ ಸ್ಲೋ ಫ್ರೆಂಡ್ಸ್ ಬ್ರೋ. ಛೆ